ಎಡಪದವಿನ ಐಡಿಯಲ್ ಶಾಲೆ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆ ವಿಸ್ತರಣೆ ಕಾಮಗಾರಿ ನಡೆಯುತ್ತಿರುವ ಪ್ರದೇಶದಲ್ಲಿ ಹೆದ್ದಾರಿಯ ಒಂದು ಭಾಗ ಬುಧವಾರ ಕುಸಿದಿದೆ. ರಸ್ತೆ ಕುಸಿತದ ಪರಿಣಾಮ ಅಶ್ವಿನ್ ನಾಯಕ್ ಅವರ ತೋಟಕ್ಕೆ ವ್ಯಾಪಕ ಹಾನಿಯಾಗಿದ್ದು, ಸುಮಾರು 1,000 ಅಡಿಕೆ ಗಿಡಗಳು ಹಾನಿಗೊಳಗಾಗಿವೆ. ಅಲ್ಲದೆ ತೋಟದ ನೀರಾವರಿಗೆ ಬಳಸುತ್ತಿದ್ದ ಕೆರೆಯಲ್ಲಿ ಮಣ್ಣು ತುಂಬಿ ಉಪಯೋಗಕ್ಕೆ ಅಸಾಧ್ಯವಾಗಿದ್ದು, ನೀರಿನ ಹೊರದೆ ಇರುವ ಕೆಲವು ಸುರಂಗಗಳು ಮುಚ್ಚಿ ಹೋಗಿವೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ಬಳಿಕ ಈ ರಸ್ತೆಯಲ್ಲಿ ವಾಹನ ಸಂಚಾರ ನಡೆಯುತ್ತಿತ್ತು. ಕಳೆದ 15 ದಿನಗಳಿಂದ ರಿಟೈನಿಂಗ್ ವಾಲ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕಾಮಗಾರಿ ಮುಂದುವರೆದಿತ್ತು. ರಸ್ತೆಯಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿತ್ತು. ರಸ್ತೆಯ ಅಡಿಯ ಮಣ್ಣು ಶಿಥಿಲಗೊಂಡು ಹೊಸದಾಗಿ ನಿರ್ಮಿಸಿದ ಡಾಂಬರು ರಸ್ತೆಯ ಒಂದು ಭಾಗ ಜರಿದಿದೆ. ಸ್ಥಳದಲ್ಲಿ ದೊಡ್ಡ ಕಂದಕ ನಿರ್ಮಾಣವಾಗಿದ್ದು, ರಸ್ತೆಯ ಉಳಿದ ಭಾಗದಲ್ಲಿಯೂ ಬಿರುಕುಗಳು ಕಾಣಿಸಿಕೊಂಡಿವೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಹಂತದಲ್ಲೇ ರಸ್ತೆ ಕುಸಿದು ಕೃಷಿ ಭೂಮಿಗೆ ಹಾನಿಯಾಗಿರುವುದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ತಾಂತ್ರಿಕ ಪರಿಶೀಲನೆ ನಡೆಸಿ ಕುಸಿತ ನಿಯಂತ್ರಣ ಹಾಗೂ ಹಾನಿಗೊಳಗಾದ ಪ್ರದೇಶದ ಪುನಶ್ಚೇತನ ಕಾರ್ಯಗಳನ್ನು ತಕ್ಷಣ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. जंप दे पड़ा थी అయితే ఇంట్లో పంప్ సెట్ పూరా ఉంటుంది పూరా బాగుంటుందా స్ప్రింక్లర్ సెట్ పూరా ఉంటుంది ఇది ఎంజిన్ ఉంది ఐడియా ముర నుంచి ఉండదు వచ్చింది ಗಾಡಿ ಹೋಗಿ ಜಂಪು ಪಾಪ ಏನನ್ನಲ್ಲ ಬಿಸಿ ಬಂಗಾಯಿದೆ ಮುತ್ತು ನೀರು ಇತ್ತು ಪಂಪುಡು ಬಿಡು ಅಂತೀರ जंप दे पड़ा थी అయితే ఇంట్లో పంప్ సెట్ పూరా ఉంటుంది పూరా బాగుంటుందా స్ప్రింక్లర్ సెట్ పూరా ఉంటుంది ఇది ಎಂಜಿನ್ ఉంది ಐಡಿಯಾ ముర నుంచి ఉండదు వచ్చింది ಗಾಡಿ ಹೋಗಿ ಜಂಪು ಪಾಪ ಏನನ್ನಲ್ಲ ಬಿಸಿ ಬಂಗಾಯಿದೆ ಮುತ್ತು ನೀರು ಇತ್ತು ಪಂಪುಡು ಬಿಡು ಅಂತೀರ